ಈತ 7 ವರ್ಷದ ಬಾಲಕ. ಇನ್ನು ಎಲ್ಲ ಮಕ್ಕಳಂತೆ ಆಟವಾಡಿ ಓದಿ ಶಿಕ್ಷಣವನ್ನ ಪಡೆದು ಒಳ್ಳೆಯ ಕೆಲಸ ಪಡೆಯಬೇಕು ಎನ್ನುವಂತಹ ಕನಸು ಕಾಣ್ತಾ ಇದ್ದ ಬಾಲಕ ಇದೀಗ ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ. ಆರೋಗ್ಯಕ್ಕಾಗಿ ಹೋರಾಟ ನಡೆಸುವಂತಹ ಪರಿಸ್ಥಿತಿಯಲ್ಲಿದ್ದಾನೆ. ಏನಿದು ಕತೆ? ಈ ಸ್ಟೋರಿ ನೋಡಿ. ಈತನ ಹೆಸರು ರಜತೀಶ್. ಈಗಾಗಲೇ 2ನೇ ತರಗತಿಯಲ್ಲಿ ಓದುತ್ತಿದ್ದು ದಲಿತ ಸಮುದಾಯದ ಕೂಡು ಕುಟುಂಬದವರೊಂದಿಗೆ ಜೀವನ ನಡೆಸುತ್ತಿದ್ದಾನೆ. ಈತ ನಗರದ ಹೊರವಲಯದ ಉರ್ಲಾಂಡಿಯ ನಾಯರಡ್ಕ ನಿವಾಸಿಯಾಗಿರುವ ಕೂಲಿ ಕೆಲಸ ಮಾಡುತ್ತಿರುವ ರಮೇಶ್ ಹಾಗೂ ಜಯಂತಿ ದಂಪತಿಯ 3 ಮಕ್ಕಳಲ್ಲಿ 2ನೇಯ ಪುತ್ರ. ಕಳೆದ 6 ವರ್ಷಗಳ ತನಕ ಯಾವುದೇ ಕಾಯಿಲೆ ಇಲ್ಲದ ಈತನಿಗೆ ಒಮ್ಮೆಲೆ ಶೀತ, ಜ್ವರ, ಕೆಮ್ಮು ಉಂಟಾಗಿದೆ. ಒಂದು ದಿನ ಶಾಲೆಗೆ ಹೋಗಿ ಬಂದಾತ ಸ್ನಾನ ಮಾಡಿ ಮಲಗಿದ್ದಾನೆ. ಏನಾಯ್ತೋ ಗೊತ್ತಿಲ್ಲ, ಕಫ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದೆ. ತಕ್ಷಣ ಆತನನ್ನ ಪುತ್ತೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿ ಆತನನ್ನ ತಪಾಸಣೆ ನಡೆಸಿ 4 ಇಂಜೆಕ್ಷನ್ ನೀಡಿದ್ದಾರೆ. ಅಷ್ಟರಲ್ಲಿ ಮೂಗು ಬಾಯಿಂದ ರಕ್ತ ಸೋರುವಿಕೆ ಉಂಟಾಗಿದೆ. ತಕ್ಷಣ ಪುತ್ತೂರಿನ ಆಸ್ಪತ್ರೆಯವರು ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಿಳಿಸಿದ್ದಾರೆ. ಬಳಿಕ ಮಂಗಳೂರಿನ ಆಸ್ಪತ್ರೆಗೆ ಆತನನ್ನ ಕರೆದೊಯ್ದು ದಾಖಲು ಮಾಡಿದ್ದಾರೆ. ತಪಾಸಣೆ ನಡೆಸಿದ ಅಲ್ಲಿಯ ವೈದ್ಯರು ಬೋನ್ ಮಚ್ಚೆಯಲ್ಲಿ ರಕ್ತ ಉತ್ಪತ್ತಿಯಾಗುವುದಿಲ್ಲ, ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಸಾಧಾರಣ 60 ಲಕ್ಷ ಅಂತ ಹೇಳಿದ್ದಾರೆ. 60 ಲಕ್ಷದಲ್ಲಿ ಮಾತಾಡಿ ಎಲ್ಲರ ಹತ್ರ ಎಲ್ಲ ಡಾಕ್ಟರ್ ಎಲ್ಲ ಸಂಸ್ಥೆಗೆ 5 ಹಾಸ್ಪಿಟ್ಲಿಗೆಲ್ಲ ಕೇಳಿ ಈಗ ಒಂದು ಸಾಧಾರಣ 25 ಲಕ್ಷ ಆದರೂ ನೀವು ಮಾಡಬೇಕಂತೇಳಿ ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ. ನನಗೆ ಆದಷ್ಟು ಬೇಗ ಸರ್ಜರಿ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟರ್. ಅದ ಕಾರಣ ನಾನು ಎಲ್ಲರ ಹತ್ರ ಕೈ ಜೋಡಿಸಿ ನಿಮ್ಮ ಹತ್ರ ಕೇಳುವುದು. ಇದಕ್ಕಾಗಿ ಸುಮಾರು 60 ಲಕ್ಷ ರೂಪಾಯಿ ಖರ್ಚು ತಗುಲಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದರೂ ಮಂಗಳೂರಿನ ಆಸ್ಪತ್ರೆಯವರು ತನ್ನಿಂದಾದ ಸಹಾಯವನ್ನ ಮಾಡಿದ್ದಾರೆ. ಉಚಿತ ಚಿಕಿತ್ಸೆಗೆ ಅವಕಾಶ ಸಿಕ್ಕಿದ್ರೂ 20 ರಿಂದ 25 ಲಕ್ಷವಾದರೂ ನೀವೇ ಭರಿಸಬೇಕಾಗ್ತದೆ ಎಂದು ಚಿಕಿತ್ಸೆ ನೀಡಿದ ವೈದ್ಯರು ತಿಳಿಸಿದ್ದಾರೆ. 7 ವರ್ಷದ ಈ ಬಾಲಕ ಇನ್ನು ಶಿಕ್ಷಣ ಪಡೆದು ತನ್ನ ಕನಸುಗಳನ್ನ ಹೊತ್ತು ನಿಂತಿದ್ದಾನೆ. ಹಠಾತ್ತಾಗಿ ಅನಾರೋಗ್ಯ ಕಾಣಿಸಿದ್ದು ದೇಹದಲ್ಲಿ ರಕ್ತ ಉತ್ಪತ್ತಿಯಾಗದ ಸಮಸ್ಯೆ ಉಂಟಾಗಿದೆ. ಕೂಲಿ ಕೆಲಸ ಮಾಡುವ ರಮೇಶ್ ಅವರಿಗೆ ಇಷ್ಟೊಂದು ಹಣ ಹೊಂದಿಸಲು ಸಾಧ್ಯವಾಗದ ಪರಿಸ್ಥಿತಿ. ಈಗಾಗಲೇ ಬಂಧು ಬಳಗದವರು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಮುಂದೆ ದಲಿತ ಸೇವಾ ಸಮಿತಿ ವತಿಯಿಂದ ಶಾಸಕ ಸಂಜೀವ ಮಠಂದೂರು, ಮುಖ್ಯಮಂತ್ರಿಗಳು, ನಗರಸಭೆಗೆ ಮನವಿ ನೀಡಲಾಗುವುದೆಂದು ಹೇಳುತ್ತಾರೆ ಪುತ್ತೂರು ದಲಿತ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಿಕೆ ಅಣ್ಣಪ್ಪ ಕರೆಕಾಡುವವರು. ನಾವೀಗ ದಲಿತ ಸೇವಾ ಸಮಿತಿಯಿಂದ ಶಾಸಕರಿಗೆ ಆಗಲೇ ಮೊನ್ನೆ ದಿವಸ ಇವರು ಹೇಳಿದರು, ನಗರಸಭೆಗೆ ನಾವೀಗ ಅರ್ಜಿಯನ್ನು ಕೊಟ್ಟಿದ್ದೇವೆ. ಹಾಗೆ ಮೊನ್ನೆ ಹೇಳಿದರು ಮುಖ್ಯಮಂತ್ರಿ ನಿಧಿಗೆ ನಾವು ಒಮ್ಮೆ ಬರೆದಿದ್ದೇವೆ, ಅದು 25,000 ಬಂದಿದೆ ಅಂತೇಳಿ. ಅದು ಯಾವುದಕ್ಕೂ ಸಾಕಾಗೋದಿಲ್ಲ. ಹಾಗೆ ಮಾನ್ಯ MLA ಅವರು, ಪುತ್ತೂರು MLA ಅವರಿಗೆ ನಾವು ಈ ಮನವಿಯನ್ನು ನಮ್ಮ ಸಂಘಟನೆಯನ್ನು ಸಲ್ಲಿಸ್ತೇವೆ. ಹಣ ಹೊಂದಿಸಲು ಸಾಧ್ಯವಾಗದ ಪರಿಸ್ಥಿತಿ ಈ ಬಡ ಕುಟುಂಬಕ್ಕೆ ಉಂಟಾಗಿದ್ದು, ದಾನಿಗಳು, ಸಂಘ ಸಂಸ್ಥೆಗಳು ಸಹಾಯ ಮಾಡುವಂತೆ ರಮೇಶ್ ಅವರು ಗದ್ಗದಿತರಾಗಿ ವಿನಂತಿಸಿದ್ದಾರೆ. 1.5 ವರ್ಷದಿಂದ ನಾನು ತುಂಬ ಕಷ್ಟಪಡ್ತಿದ್ದೀನಿ ನಾನು. ಅದರಿಂದ ಇವಾಗ ಅವನಿಗೆ ಸರ್ಜರಿ ಮಾಡಬೇಕಂತ ಹೇಳ್ತಿದ್ದಾರೆ. ಬ್ಲಡ್ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಒಟ್ಟು ಈಗ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ. ಯಾರಾದರೂ ಕಷ್ಟದಲ್ಲಿ ಇರುವಾಗ ದೊಡ್ಡ ಸಂಸ್ಥೆ ದಾನಿಗಳು ಏನಾದರೂ ನಮಗೆ ಸಹಾಯ ಮಾಡಬೇಕಂತೇಳಿ ನಾನು. ಚಿಕಿತ್ಸೆಗಾಗಿ ಸಹಾಯ ಮಾಡುವವರು ಪುತ್ತೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ ಖಾತೆ ಸಂಖ್ಯೆ 64168899351, IFSC ನಂಬರ್ SBI 00404152. ಇದಕ್ಕೆ ಜಮೆ ಮಾಡುವಂತೆ ಅವರು ವಿನಂತಿಸಿದ್ದಾರೆ. ಅನಿಶ್ ಕುಮಾರ್, V4 News 24/7 ಪುತ್ತೂರು.